ಸಮಾಜ ಮತ್ತು ಕನ್ನಡ ಪಠ್ಯ ಪರಿಷ್ಕರಣೆಯನ್ನ ಮಾಡಿದ್ದೇವೆ. ಆದರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇಲ್ಲಸಲ್ಲದ ಊಹಾಪೋಹ ಸೃಷ್ಟಿ ಮಾಡಿದ್ದಾರೆ. ಬರಗೂರು ರಾಮಚಂದ್ರಪ್ಪ, ದೇವನೂರು ಮಹದೇವ ಇಲ್ಲಸಲ್ಲದ ಊಹಾಪೋಹ ಸೃಷ್ಟಿ ಮಾಡಿ ಹಬ್ಬಿಸಿದ್ದಾರೆ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿದರು. ಅವರು ಉಡುಪಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಶಿಕ್ಷಣ ಖಾತೆ ಸಚಿವ ಬಿಸಿ ನಾಗೇಶ್, ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಬಹಿರಂಗ ಚರ್ಚೆ ಆಹ್ವಾನ ನೀಡಿದ್ದಾರೆ. ಚರ್ಚೆ ಮಾಡೋಣ ಎಂದು ಕರೆ ನೀಡಿದ್ರು. ಚರ್ಚೆಯಿಂದ ಯಾಕೆ ಪಲಾಯನ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದ ಅವರು, ಅನುಮಾನ ಸೃಷ್ಟಿ ಮಾಡುವುದು, ಊಹಾಪೋಹ ಹಬ್ಬಿಸುವುದು ಇವರ ಉದ್ದೇಶವಾಗಿದೆ ಎಂದು ಹೇಳಿದರು. ನಮ್ಮ ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಸಮಾಜ ಸೋಷಿಯಲ್ ಸ್ಟಡೀಸು ಮತ್ತು ಕನ್ನಡ ಪಠ್ಯವನ್ನು ಪರಿಷ್ಕರಣೆ ಮಾಡಿದ್ದೀವಿ. ಈ ಬಗ್ಗೆ ಇಲ್ಲದ ಊಹಾಪೋಹಗಳನ್ನು ಕಾಂಗ್ರೆಸ್ನವರು, ವಿಶೇಷವಾಗಿ ಸಿದ್ದರಾಮಯ್ಯನವರು, DK ಅವರು, ಹಾಗೆ ಕೆಲವು ರೈಟರ್ಸ್ಗಳು, ಬರಗೂರು ರಾಮಚಂದ್ರಪ್ಪ ಅವರು ಇರ್ಬೋದು, ದೇವನೂರು ಮಹಾದೇವ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಹಬ್ಬಿಸುವಂತಹ ಊಹಾಪೋಹಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ನಮ್ಮ ಶಿಕ್ಷಣ ಖಾತೆ ಸಚಿವರಾಗಿರುವಂಥ BC ನಾಗೇಶ್ ಅವರು ಇರ್ಬೋದು, ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯ ಅಧ್ಯಕ್ಷರಾಗಿರುವಂಥ ರೋಹಿತ್ ಚಕ್ರತೀರ್ಥ ಅವರು ಇರ್ಬೋದು, ಬಹಿರಂಗ ಚರ್ಚೆಗೆ ಬನ್ನಿ, ಕುಲ್ಲಂಕುಲ್ಲ ಚರ್ಚೆ ಮಾಡೋಣ ಅಂತಂದರು. ಚರ್ಚೆಯಿಂದ ಯಾಕೆ ಪಲಾಯನ ಮಾಡ್ತಾರೆ ಅಂದರೆ, ಇವರಿಗೆ ಊಹಾಪೋಹಗಳನ್ನು, ಅನುಮಾನಗಳನ್ನು ಸೃಷ್ಟಿ ಮಾಡೋದು ಇವ್ರ ಉದ್ದೇಶ ಹೊರತು, ಈ ಥರ ಏನು ತಕರಾರು ಎತ್ತುತ್ತಿದ್ದಾರಲ್ಲ, ತಕರಾರು ಎತ್ತಿರೋರನ್ನ ನಾನು ವಿಚಾರ ನಪುಂಸಕರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇವ್ರ ಹತ್ರ ವಿಚಾರ ಇಲ್ಲ, ಬರೀ ಉಗುಳು ಅಷ್ಟೇ. ಅವರಲ್ಲಿ ವಿಚಾರ ನಪುಂಸಕತೆ ಅನ್ನೋದು ಕಾಡ್ತಾ ಇರೋದ್ರಿಂದಲೇ ಇವರು ಬರವಣಿಗೆಯನ್ನು ಬಿಟ್ಟು ಎಷ್ಟೋ ವರ್ಷಗಳಾಗಿ ಮೈಕ್ ಮುಂದೆ ನಿಂತ್ಕೊಂಡು ಇವತ್ತು ಮೈಕಾಸುರರಾಗಿದ್ದಾರೆ. ಇವರಲ್ಲಿ ವಿಚಾರ ನಪುಂಸಕತೆ ಇಲ್ಲ ಅಂತಂದರೆ ಬಹಿರಂಗವಾಗಿ ಚರ್ಚೆಗೆ ಬರಲಿ. ಯಾವುದನ್ನು ಬಿಟ್ಟಿದ್ದಾರೆ, ಯಾರು ಬಿಟ್ಟಿದ್ದಾರೆ, ಅಥವಾ ಬಿಟ್ಟಿದ್ದು ಅಂತಂದ್ರೆ ಯಾವ ಕಾರಣಕ್ಕೋಸ್ಕರ ಬಿಟ್ಟಿದ್ದಾರೆ. ಭಗತ್ ಸಿಂಗ್ ಬಿಟ್ಟಿದ್ರು ಅಂತ ಹೇಳಿದ್ರೆ 10th ಸಪ್ಲಿಮೆಂಟ್ರಿ ಪಠ್ಯದಲ್ಲಿ ಭಗತ್ ಸಿಂಗ್ ಇಲ್ವಾಗಾದರೆ, ನಾರಾಯಣ್ ಗುರುದ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಾರಾಯಣ್ ಗುರುದ್ದು ಸೋಷಿಯಲ್ ಸ್ಟಡೀಸ್ ಬದಲಾಗಿ ಕನ್ನಡ ಪಠ್ಯದಲ್ಲಿ ಹಾಕಿದ್ದಾರೆ 10th. ನಾರಾಯಣ್ ಗುರುದ್ 7ನೇ ಕ್ಲಾಸಲ್ಲೂ ಕೂಡ ಪಾಠ ಇದೆ. ಮತ್ತು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ನಾಡಗೀತೆಗೆ ರೋಹಿತ್ ಚಕ್ರತೀರ್ಥ ಅಪಮಾನ ಮಾಡಿದ್ದಾರೆ ಎಂಬ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ವಾಟ್ಸಪ್ನಲ್ಲಿ ಬಂದ ಸಂದೇಶ ಎಂದು ಫೇಸ್ಬುಕ್ ಹಾಕಿದ್ದರು. ಅದನ್ನು ಯಾರೋ ವ್ಯಂಗ್ಯ ಮಾಡಿದ್ದರು. ಅದು ತಪ್ಪು. ಅದನ್ನು ರೋಹಿತ್ ಚಕ್ರತೀರ್ಥ ರಚನೆ ಮಾಡಿದ್ದಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿರುವಾಗ ಈ ಕುರಿತು ಕೇಸು ದಾಖಲಾಗಿದೆ. ಅನಗತ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಹೇಳಿದರು. ಇದನ್ನು ನಾನು ಕೂಡ ನೋಡಿದೆ. ಆ ಒಂದು ಜಯ ಭಾರತ ಜನನಿಯ ತನುಜಾತೆ ವಿಚಾರ ಇದೆಯಲ್ಲ, ಅದನ್ನು ಕೂಡ ಏನು ಅಪಮಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಾನು ಕೂಡ ಓದಿದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಅದರೊಳಗಡೆ ಕೆಳಗಡೆ ವಾಟ್ಸಪ್ಪಲ್ಲಿ ಬಂದಂಥ ಸಂದೇಶ ಅಂತ ಹಾಕಿದರು. ಅದನ್ನು ಯಾರೋ ಪನ್ ಮಾಡಿರೋ ತಪ್ಪೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದನ್ನು ಅವರು ಬರೆದಿರೋ, ಸ್ವತಃ ಅವರು ರಚನೆ ಮಾಡಿರೋವಂಥದ್ದಲ್ಲ. ಆ ಬಗ್ಗೆ ಆ ಪೊಲೀಸ್ ಸ್ಟೇಷನಲ್ಲಿ ಕೇಸು ದಾಖಲಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯವರು ಇರುವಂಥ ಸಂದರ್ಭದಲ್ಲಿ ರಿಪೋರ್ಟ್ ಹಾಕಿ ಅದನ್ನು ಕ್ಲೋಸ್ ಮಾಡಲಾಗಿದೆ. ಅನಗತ್ಯವಾಗಿ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಬೇಕು ಅಂತ ಇದ್ದರೆ ಈ ಥರದ ಏನೇನೋ ವಿಚಾರಗಳನ್ನು ಹೇಳುತ್ತಾ ಇರ್ತಾರೆ. ಕುವೆಂಪು ಅವರು ನಮ್ಮ ಮೈಸೂರಿನಲ್ಲೇ ನೆಲೆ ಇದ್ದಂಥವ್ರು. ನಾನು ಅವರ ಅಭಿಮಾನಿಯಾಗಿ ನಾವು ಅಪಾರವಾದ ಗೌರವದೊಂದಿಗೆ ಹೇಳ್ತೇನೆ. ಇದು ಈಗ ಅಪ್ರಸ್ತುತವಾದಂಥ ವಿಚಾರಗಳನ್ನು ತೆಗೆದುಕೊಂಡು ಬಂದು ರೋಹಿತ್ ಚಕ್ರತೀರ್ಥ ಅವ್ರನ್ನ ವೈಯಕ್ತಿಕವಾಗಿ ಏನು ತೇಜೋವಧೆ ಮಾಡಲಿಕ್ಕೋ ಅಥವಾ ಅವ್ರನ್ನ ತುಳಿಯುವಂಥ ಪ್ರಯತ್ನ ನಡೀತಿದೆ ಹೊರತು ಇದರಲ್ಲಿ ಏನು ಮತ್ತೇನು ಉರುಳಿಲ್ಲ. ರೋಹಿತ್ ಚಕ್ರತೀರ್ಥ ಅವರು ಯಾವ ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿದ್ದಾರೆ ಅದ್ರ ಬಗ್ಗೆ ಇವರು ಚರ್ಚೆ ಮಾಡಲಿಕ್ಕೆ, ಏನು ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಇವರು ಬರಬೇಕೇ ಹೊರತು ಈ ಥರ ಯಾವ್ಯಾವುದೋ ವಿಚಾರಗಳನ್ನು, ಯಾವತ್ತೋ ಅದು ಸತ್ತೋಗಿರೋ ವಿಚಾರಗಳನ್ನು ಇವತ್ತು ಅದಕ್ಕೆ ಜೀವ ಕೊಟ್ಟುಬಿಟ್ಟು ಅವ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥ ಪ್ರಯತ್ನ ಸರಿಯಲ್ಲ. ಹಿಜಾಬ್ ವಿವಾದದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಜಗತ್ತಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇದೆ. ಸಮವಸ್ತ್ರ ಸಂಹಿತೆ ಜಾರಿಯಾಗಬೇಕು ಎಂಬ ಶಾಸಕ ರಘುಪತಿ ಭಟ್ ಹೋರಾಟ ಸರಿಯಿದೆ. ಸಮೂಹ ಸಂಹಿತೆ ಪಾಲಿಸಿ ಎಂದು ಕೋರ್ಟ್ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕೋರ್ಟ್ ತೀರ್ಪಿಗೆ ಗೌರವ ಕೊಡಿ. ಕೋರ್ಟ್ ತೀರ್ಪನ್ನ ಗೌರವಿಸುವ ಮನೋಭಾವನೆ ಬೆಳೆಸಿಕೊಳ್ಳಿ. ತಕರಾರು ಎತ್ತುವ ಕೋರ್ಟ್ ತೀರ್ಪು ಏನು ಎಂಬುದನ್ನು ತಿಳಿದುಕೊಳ್ಳಿ.